ಮಕ್ಕಳಿಗೆ ಸಾತ್ವಿಕ ಆಹಾರ ನೀಡಿ ಪೇಜಾವರ ಶ್ರೀ ಸಲಹೆಯನ್ನ ನೀಡಿದ್ದಾರೆ. ಮಾಂಸವನ್ನ ವಧೆ ಮಾಡಿ ತೂಗು ಹಾಕಬೇಡಿ. ಮಕ್ಕಳ ಮುಂದೆ ಮಾಂಸ ನೇತು ಹಾಕಬಾರದು. ಮಕ್ಕಳ ಮುಂದೆ ಪ್ರಾಣಿ ವಧೆ ಮಾಡಬಾರದು. ಮಾಂಸದ ಅಂಗಡಿಗಳಲ್ಲಿ ನೇತು ಹಾಕುವ ಪದ್ಧತಿ ನಿಲ್ಲಿಸಬೇಕು ಅಥವಾ ಮರೆ ಮಾಡಬೇಕು. ಸರ್ಕಾರಕ್ಕೆ ಸಲಹೆ ನೀಡಿದ್ದಾರೆ ಪೇಜಾವರ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ. ಶಾಲಾ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣ ವರ್ಧನೆ ಕುರಿತು ಧರ್ಮಗುರುಗಳ ಸಭೆ ನಡೆದ ಸಂದರ್ಭದಲ್ಲಿ ವಿಧಾನಸೌಧದಲ್ಲಿ ಶಿಕ್ಷಣ ಸಚಿವರು ಕರೆದಿದ್ದ ಸಭೆಯಲ್ಲಿ ಪೇಜಾವರ ಶ್ರೀಗಳು ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಸಚಿವರ ಕರೆದ ಸಭೆಯಲ್ಲಿ ಎಲ್ಲಾ ಧರ್ಮಗುರುಗಳು ಪಾಲ್ಗೊಂಡಿದ್ರು. ಎಲ್ಲಾ ಧರ್ಮಗುರುಗಳು ಅವರ ಅಭಿಪ್ರಾಯ ಮಂಡಿಸಿದ್ದಾರೆ. ಅಭಿಪ್ರಾಯ ಮಂಡನೆ ಬಗ್ಗೆ ಯಾರ ತಕರಾರು ಇರಲಿಲ್ಲ. ಸಮಾಜದ ಶಾಂತಿ ಸುವ್ಯವಸ್ಥೆ ನೆಮ್ಮದಿಗಾಗಿ ಧರ್ಮಗುರುಗಳು ಸಲಹೆ ನೀಡಿದ್ದೇವೆ ಎಂದು ಪೇಜಾವರ ಶ್ರೀ ಹೇಳಿದರು. ಅಂಗಡಿಯಲ್ಲಿ ಕೂಡ ನಾವು ಅದನ್ನು ಎದುರಲ್ಲಿ ನೇತ ಹಾಕಬೇಡಿ ಅಂತ ಹೇಳಿದ ಹೊರತಾಗಿ ಮಾಂಸಾಂಗಗಳು ಮುಚ್ಚಬೇಕು ನಾವು ಹೇಳಿದಲ್ಲ. ಪ್ರಾಣಿಗಳು ವಧೆ ಮಾಡುವಾಗ ನೋಡ್ತಾ ಕೂಗುವುದು, ನಾವು ಎರಡು ದೃಶ್ಯಗಳನ್ನು ಗಮನಿಸಿದ್ದೇವೆ. ಏನು ಅಂತ ಹೇಳಿದರೆ, ಒಂದೆರಡು ವಾಟ್ಸಾಪಲ್ಲಿ ಒಂದೆರಡು ವಿಡಿಯೋಗಳು ಬಂದಿತ್ತು. ಏನಂತಂದರೆ, ಮನೆಯಲ್ಲಿರುವ ಪುಟ್ಟ ನಾಯಿಗೆ ಏನೋ ತೊಂದರೆ ಆಗಿದೆ, ಅದಕ್ಕೆ ಡಾಕ್ಟರ್ಗೆ ಕರೆದು ಇಂಜೆಕ್ಷನ್ ಕೊಡ್ತಾ ಇದ್ದಾರೆ. ಆ ನಾಯಿ ಹಿಡ್ಕೊಂಡು ಸಣ್ಣ ಪುಟ್ಟ ಬರಿ ಅದು ಕೂಗ್ತಾ ಇದೆ. ಆವಾಗ ಮನೆಯ ಮಗು ಕೂಡ ಆ ಕಡೆ ಹತ್ರ ಬಂದು, ಸುಮಾರು ಒಂದು 2 ವರ್ಷದ ವಯಸ್ಸು. ಆ ಮಗು ಡಾಕ್ಟರ್ ಬಂದು ಇದಕ್ಕೆ ನಾಯಿಗೆ ಇಂಜೆಕ್ಷನ್ ಕೊಡುವಾಗ ಅದು ಒಂದು ಆರ್ತನಾದ ಮಾಡಿತಲ್ಲ, ಇದು ತನ್ನ ಪೃಷ್ಠವನ್ನು ಮುಟ್ಟಿಕೊಂಡು ಓಡೋಯ್ತು. ಅಯ್ಯೋ 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 ಅಂತ ಹೇಳಿಕೊಂಡು. ಇದು ಒಂದು. ಇನ್ನೊಂದು ದೃಶ್ಯ ನಾವು ಕಂಡಿರುವಂತಹದ್ದು ಎಲ್ಲೋ ಅರಬ್ ಕಂಟ್ರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಅಲ್ಲಿ ಏನು ಮಾಡ್ತಾ ಇದ್ದು, ಮಗುವಿನ ತಟ್ಟೆಯಲ್ಲಿ ಏಡಿ ಅದನ್ನು ಆಹಾರಕ್ಕೆ ಅಂತ ಇಟ್ಟಿದ್ದಾರೆ. ಇದು ಆ ಮಗು ಅದು ಅಷ್ಟೇ ಒಂದು 2 ವರ್ಷದ ವಯಸ್ಸು ಹೆಣ್ಮಗು. ನಾನು ಇದನ್ನು ತಿನ್ನಲ್ಲ, ಯಾಕೆ ಇದನ್ನು ತಿಂದರೆ ಅದಕ್ಕೆ ನೋವಾಗತ್ತೆ, ನಮಗೂ ನೋವಾಗೋದಿಲ್ಲ, ಹಾಗೆ ಅದಕ್ಕೆ ನೋವಾಗೋದಿಲ್ಲ, ನಾವು ತಿನ್ನೋದಿಲ್ಲ ಅಂತ ಹೇಳಿಕೊಂಡು ಆ ಮಗು ಅದನ್ನು ತುಳಿತಾಗ ನಾನು ಅದನ್ನು ಸ್ವೀಕಾರ ಮಾಡೋದೇ ಇಲ್ಲ ಅಂತ ಹೇಳಿಕೊಂಡು ನಿರಾಕರಣೆ ಮಾಡಿದ್ರು. ಇನ್ನೊಂದು ದೃಶ್ಯ ನಾವು ನೋಡಿರುವಂತಹದ್ದು, ಮನೆಯ ಮಂದಿ ಮನೆಯಲ್ಲಿರುವ ಕೋಳಿಯನ್ನು ಕತ್ತರಿಸೋಕ್ಕೋಸ್ಕರ ತರ್ತಾ ಇದ್ದಾರೆ. ಕೈಯಲ್ಲಿ ಕತ್ತಿ ಹಿಡ್ಕೊಂಡಿದ್ದಾರೆ. ಈ ಮಗು ತಂದೆ ಕೈಯಿಂದ ಆ ಕತ್ತಿಯನ್ನು ಎಳ್ಕೊಂಡು ಹೋಯ್ತು. ಆ ಕೊನೆಗೆ ಓಡಿ ಬಂದು ಇದನ್ನು ಕೂಡ ಕೋಳಿಯನ್ನು ಕೂಡ ಇದನ್ನು ಮಾಡಬಾರ್ದು, ಕತ್ತರಿಸಬಾರ್ದು, ಅದಕ್ಕೆ ನಾವು ಕಾಣ್ತಾ ಇದ್ದೇವೆ. ಅದನ್ನು ಒಂಚೂರು ಅವಾಯ್ಡ್ ಮಾಡಿದ್ರೆ ಆವಾಗ ಅವೆಲ್ಲ ಮಕ್ಕಳ ಮೇಲೆ ದೊಡ್ಡ ಪ್ರಭಾವ ಬೀರೋದಿಲ್ಲ. ಯಾವುದೇ ದೃಶ್ಯಗಳು ಮೇಲಿಂದ ಮೇಲೆ ಬಿತ್ತು ಅಂತಾದರೆ ಆವಾಗ ಅಂತಹದ್ದು ತಾವು ಮಾಡಬಾರದ ಕೆಲಸ, ಅದು ಹಿಂಸೆ ಅಂತ ಹೇಳಿಕೊಂಡು ಮಕ್ಕಳ ಭಾವನೆಯಲ್ಲಿ ಬಾರದೆ ಹೋಗುವ ಪ್ರಸಂಗ ಇದ್ದೀತೇನೋ. ಹಾಗಾಗಿ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು ಅಂತಕ್ಕಂಥದ್ದು ಉದ್ವೇಗ ಉಂಟಾಗುವಂತಹ ಈಗ ಇಷ್ಟೇ ನೋಡಿ.